ಡಿ ಬಾಸ್ ಅನ್ನ ಬಿಟ್ಟು ಕೊಡುವಂತಹ ಜಾಯಮಾನ ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ವೇ ಇಲ್ಲ. ನಾನು ನಡೆಯುವ ಹಾದಿಯಲ್ಲಿ ನನ್ನೊಂದಿಗೆ ಸದಾ ನಿಲ್ಲುವ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಾನು ಸದಾ ಚಿರ. ಹೀಗಿರ್ಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಕ್ರಾಂತಿ ಚಿತ್ರದ ಪ್ರಮೋಟ್ ಅನ್ನ ಮಾಡ್ತಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡಿ ಬಾಸ್ ಮತ್ತು ಅವರ ಅಭಿಮಾನಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡ ಚಿತ್ರರಂಗದಲ್ಲಿ ಡಿ ಬಾಸ್ಗೆ ಇರುವಷ್ಟು ಅಭಿಮಾನಿ ಬಳಗ ಯಾವ ನಟರಿಗೂ ಇಲ್ಲ. ಅದು ಯಾವ ಮಟ್ಟಕ್ಕೆ ಡಿ ಬಾಸ್ಗೆ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಡಿ ಬಾಸ್ ಏನ್ ಹೇಳ್ತಾರೋ ಅದೇ ಇವರಿಗೆ ವೇದವಾಕ್ಯ. ಅಂತಹ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ ಡಿ ಬಾಸ್ ಅವರಿಗೆ. ಅದು ಯಾವುದೇ ಕಾರಣಕ್ಕೂ, ಅದು ಏನೇ ಆದರೂ ಡಿ ಬಾಸ್ ಅನ್ನ ಬಿಟ್ಟು ಕೊಡುವಂತಹ ಜಾಯಮಾನ ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ವೇ ಇಲ್ಲ. ಅವರು ಹೇಳಿದ್ದೇ ಸತ್ಯ, ಅವರು ಹೇಳಿದ್ದೇ ನಿತ್ಯ. ಆ ಮಟ್ಟದ ಅಭಿಮಾನಿ ಬಳಗ ದರ್ಶನ್ ಅವರಿಗಿದೆ. ಹೀಗಾಗಿಯೇ ದರ್ಶನ್ ಅವರ ಅದೆಂಥದ್ದೇ ಸಿನಿಮಾ ತೆರೆ ಕಂಡ್ರು ಕೂಡ ಹಾಕಿರುವ ಬಂಡವಾಳ ವಾಪಸ್. ಒಂದು ಸಿನಿಮಾನ ಅದೆಷ್ಟೋ ಬಾರಿ, 10ಕ್ಕಿಂತಲೂ ಹೆಚ್ಚು ಬಾರಿ ಚಿತ್ರಮಂದಿರದಲ್ಲೇ ನೋಡಿದಂತಹ ಅದೆಷ್ಟೋ ಅಭಿಮಾನಿಗಳು ನಿಮ್ಮೆಲ್ಲರ ಮುಂದಿದ್ದಾರೆ. ಇದೀಗ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಚಿತ್ರೀಕರಣವಾಗ್ತಾ ಇದೆ. ಟಾಕಿ ಪೋಸ್ಟರ್ ಮುಗಿಸಿದೆ, ಒಂದಿಷ್ಟು ಹಾಡುಗಳ ಚಿತ್ರೀಕರಣವಷ್ಟೇ ಬಾಕಿ. ಹೀಗಿರಬೇಕಾದ ದರ್ಶನ್ ಅವರಿಗೆ ಯಾವುದೇ ಮಾಧ್ಯಮಗಳು ಕೂಡ ಬೆಂಬಲ ಕೊಡ್ತಾ ಇಲ್ಲ. BTV ಮತ್ತು ಪ್ರಜಾ ಟಿವಿ ಬಿಟ್ರೆ ಯಾವ ವಾಹಿನಿಗಳು ಕೂಡ ದರ್ಶನ್ ಅವರ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇಲ್ಲ. ಇನ್ನು ಇದರಿಂದ ಪತ್ರಿಕೆಗಳು ಕೂಡ ಹೊರತಾಗಿಲ್ಲ. ಒಂದಿಷ್ಟು ಪತ್ರಿಕೆಗಳನ್ನು ಹೊರತುಪಡಿಸಿ ಮಿಕ್ಕವೆಲ್ಲ ಪತ್ರಿಕೆಗಳು ದರ್ಶನ್ ಅವರನ್ನ ಬ್ಯಾನ್ ಮಾಡಿದೆ. ಹೀಗಾಗಿ 2 ವಾಹಿನಿ, ಬೆರಳೆಣಿಕೆಯ ಪತ್ರಿಕೆಗಳನ್ನು ಬಿಟ್ಟರೆ ಮತ್ಯಾವ ಮಾಧ್ಯಮಗಳಲ್ಲಿ ದರ್ಶನ್ ಅವರ ಸುದ್ದಿ ಪ್ರಕಟವಾಗ್ತಾ ಇಲ್ಲ, ಹಾಗೆ ಬಿತ್ತರವಾಗ್ತಾ ಇಲ್ಲ. ಹೀಗಿರಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಕ್ರಾಂತಿ ಚಿತ್ರದ ಪ್ರಮೋಟ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ಸಾಮಾಜಿಕ ಜಾಲತಾಣಗಳನ್ನ ತೆರೆದು ನೋಡಿದ್ರೆ ಬರೀ ದರ್ಶನ್ ಅವರ ಕ್ರಾಂತಿ ಚಿತ್ರದ್ದೇ ಪೋಸ್ಟರ್ಗಳು, ಸುದ್ದಿಗಳು ಎಲ್ಲಾನು ಸಿಗುತ್ತೆ. ಇವೆಲ್ಲವನ್ನು ಗಮನಿಸಿದಂತಹ ದರ್ಶನ್ ಅವರು ಇದೀಗ ಅಭಿಮಾನಿಗಳಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. 2 ಪೋಸ್ಟರ್ ಅನ್ನ ಶೇರ್ ಮಾಡಿರುವಂತಹ ದರ್ಶನ್ ಅವರು, ನಾನು ನಡೆಯೋ ಹಾದಿಯಲ್ಲಿ ನನ್ನೊಂದಿಗೆ ಸದಾ ನಿಲ್ಲುವ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಾನು ಸದಾ ಚಿರಋಣಿ. ನೀವು ನನಗೆ ನೀಡುತ್ತಿರುವ ಸಾಥ್ಗೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಈ ಪ್ರೀತಿಯನ್ನು ವರ್ಣಿಸಲು ಬಹುಕೋಟಿ ಪದಗಳೇ ಸಾಲದು. ನಿಮ್ಮ ದಾಸ ದರ್ಶನ್. ಹೀಗಂತ ದರ್ಶನ್ ಅವರು ತನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ತನ್ನ ಅಭಿಮಾನಿಗಳಿಗೆ, ತನ್ನ ಸೆಲೆಬ್ರಿಟಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಇನ್ನು ಈ ಕ್ರಾಂತಿ ಸಿನಿಮಾ ಪಂಚಭಾಷೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಸಿನಿಮಾ. ಹರಿಕೃಷ್ಣ ಅವರ ನಿರ್ದೇಶನದ ಈ ಚಿತ್ರಕ್ಕೆ ಶೈಲಜನಾಗ್ ಹಾಗೆ ಬಿ ಸುರೇಶ್ ಅವರು ಬಂಡವಾಳ ಸುರಿದಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ರಚಿತಾರಾಮ್ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ಡಾಕ್ಟರ್ ವಿ ರವಿಚಂದ್ರನ್, ಸುಮಲತಾ, ಆರ್ಮುಗ ರವಿಶಂಕರ್, ಹೀಗೆ ಒಂದಿಷ್ಟು ಬಹುದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿದೆ. ಶಿಕ್ಷಣದ ಮಹತ್ವವನ್ನು ಸಾರುವಂತಹ ಒಂದು ಅತ್ಯದ್ಭುತವಾದಂತಹ ಸಿನಿಮಾ ಇದು. ಅದೇನೇ ಇರಲಿ, ಆದಷ್ಟು ಬೇಗ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿ, ಭಾರತೀಯ ಚಿತ್ರರಂಗದಲ್ಲೇ ಸಖತ್ ಸದ್ದು ಮಾಡಲಿ, ಹಾಗೆ ಕನ್ನಡ ಚಿತ್ರರಂಗದ ಎಲ್ಲ ದಾಖಲೆಗಳನ್ನ ಪುಡಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಡಿ ಬಾಸ್ ಅನ್ನ ಬಿಟ್ಟು ಕೊಡುವಂತಹ ಜಾಯಮಾನ ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ವೇ ಇಲ್ಲ. ನಾನು ನಡೆಯುವ ಹಾದಿಯಲ್ಲಿ ನನ್ನೊಂದಿಗೆ ಸದಾ ನಿಲ್ಲುವ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಾನು ಸದಾ ಚಿರ. ಹೀಗಿರ್ಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಕ್ರಾಂತಿ ಚಿತ್ರದ ಪ್ರಮೋಟ್ ಅನ್ನ ಮಾಡ್ತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.